ಕ್ಲಿಪ್ ಎಲ್ಲ ಬೇಕಾಗುತ್ತೆ. ಓಕೆ, ಈಗ ನಿಮ್ಗೆ ಎಷ್ಟು ರಿಲೇಷನ್ ಸಂಬಂಧಗಳ ಬಗ್ಗೆ ನೀವು ಲಿಸ್ಟ್ ಮಾಡಬೇಕು. ಓಕೆ, ಸಂಬಂಧಗಳ ಬಗ್ಗೆ ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡೋಣ ಈಗ. ಓಕೆ ಓಕೆ, ಇಲ್ಲಿದೆ ನಂದು. ನಿಮ್ಗೆ ಯಾವ್ದೆಲ್ಲ ಗೊತ್ತು ಸಂಬಂಧಗಳು? ಮೆಗ್ಗೆ, ಮೆಗ್ದಿ, ಮೆಗ್ಗೆ. ಅದಕ್ಕೆ ನೀವು ಕನ್ನಡದಲ್ಲಿ ಮೆಗ್ಗೆ ಅಂದ್ರೆ ಏನು ಅಥವಾ ಇಂಗ್ಲಿಷ್? ಮೆಗ್ಗೆ ಅಂದ್ರೆ ಬ್ರದರ್, ಮೆಗ್ಗೆ ಅಂದ್ರೆ ಸಿಸ್ಟರ್. ಸಾರಿ ರಾಂಗ್. ಮೆಗ್ಗೆ ಅಂದ್ರೆ ಏನು? ಅದು ನಾವು ಕನ್ನಡದಲ್ಲಿ, ಅದು ಇಂಗ್ಲಿಷ್ ಅಲ್ಲಿ ಆ ತರ ಸ್ವಲ್ಪ ಇದಾಗುತ್ತೆ. ಮೆಗ್ಗೆ ಅಂದ್ರೆ ತಮ್ಮ. ಮೆಗ್ಗೆ ಅಂದ್ರೆ ತಮ್ಮ. ಓಕೆ. ಮೆಗ್ದಿ ಅಂದ್ರೆ ತಂಗಿ. ತಂಗಿ. ಓಕೆ. ಆಮೇಲೆ ಬುಡದಿ, ವೈಫ್. ಪಲಯ, ಅಣ್ಣ. ಪಲಯಿ. ಪಲಯಿ. ಪಲಯ, ಪಲಯ ಅಣ್ಣ. ಮತ್ತೆ ಸಮ್ಮಳೆ, ಬ್ರದರ್ ಇನ್ ಲಾ. ಸಮ್ಮಳೆ ಅಂದ್ರೆ ಬ್ರದರ್ ಇನ್ ಲಾ ಅಲ್ಲ. ಇನ್ಲಾಸ್ ಅಲ್ಲ. ಸಮ್ಮಳೆ ಅಂದ್ರೆ ಯಾರು? ಸಮ್ಮಳೆ ಅಂದ್ರೆ ಮಾವ. ಥ್ಯಾಂಕ್ ಯು ಸರ್. ಓಕೆ. ಬ್ರದರ್ ಇನ್ ಲಾ ಏನು? ಓಕೆ, ನೀವೇನಂತ ಇದು ಲಿಸ್ಟ್ ಮಾಡುವಾಗ ಅಲ್ಲಿಂದ ಸ್ವಲ್ಪ, ಇಲ್ಲಿಂದ ಸ್ವಲ್ಪ, ಅಲ್ಲಿಂದ ಸ್ವಲ್ಪ ಕೈ ಹಾಕ್ಬೇಡಿ. ಒಂದು ಲಿಸ್ಟ್ ಅಲ್ಲಿ ಈಗ ನಿಮ್ಮಿಂದ ತಗೊಂಡು ಫ್ಯಾಮಿಲಿ, ಸಿಬ್ಲಿಂಗ್ಸ್ ಆ ತರ ಹೋಗಿ, ತಂದೆದು ಹೋಗಿ, ಆಮೇಲೆ ಒಪೋನೆಂಟ್ ಸೈಡ್ಗೆ ಹೋಗಿ. ಓಕೆ, ಈಗ ರಿಲೇಷನ್ ಅಲ್ಲಿ 2 ಬರುತ್ತೆ, ನಂದು ಮತ್ತೊಂದು ಒಪೋನೆಂಟ್. ಓಕೆ, ಆ ತರ. ಓಕೆ, ಈಗ ನಿಮ್ ಸೈಡ್ ಇಂದ ಅಪ್ಪ, ಅಮ್ಮ, ಅಜ್ಜಿ, ಅಪರ ಬನ್ನಿ. ಈಗ ನಿಮ್ಗೆ ಗೊತ್ತಿರುತ್ತೆ, ನೀವು ಅದನ್ನ ತಲೆಯಿಂದ ತೆಗಿಬೇಕು. ತೆಗೆಯದೆ ಬರುವುದಿಲ್ಲ. ಮಗೇಶಾಮ್ ಮಗೇಶ್ ಅವರೇ. ಅಮ್ಮೇರು, ಅಪ್ಪೇರು. ಅಮ್ಮೇರು ಫಾದರ್, ಅಪ್ಪೇರು ಮದರ್, ತಾಯಿ. ಮೆಗ್ದಿ ಆಯ್ತು, ಪಲಯ ಆಯ್ತು. ಇದು ಎಲ್ಡರ್ ಸಿಸ್ಟರಿಗೆ ಏನ್ ಹೇಳ್ತಾರೆ ಸರ್? ಸುರೇಶ್ ಅವರೇ. ಅಕ್ಕಗೆ ಪಳಯ. ಅಕ್ಕ ಅಲ್ವಾ ಸರ್? ಹೌದು, ಕರೆಕ್ಟ್ ಇತ್ತು ಹೇಳಿ. ಪಲ್ಲಿ ಅಥವಾ ಪಲ್ಲಿ. ಪಲ್ಲಿ ಅಲ್ಲ, ಪಲಿ ಅಲ್ಲ, ಹಾಗೆ ಅಲ್ಲ, ಅಡಿತಿಲ್ಲ. ಪಲ್ಲಿ. ಪಲಿ. ಪಲ್ದಿ ಅಂತಾನೆ ಹೇಳ್ತಾರೆ, ಪಲಿ ಅಂತಾನೆ ಹೇಳ್ತಾರೆ. ಆಮೇಲೆ ಅಷ್ಟೇನ ರಿಲೇಷನ್? ಮಗೆ, ಮಗಳು. ಮಗೆ, ಮಗಳು. ಪುಳ್ಳಿ. ಅದರಲ್ಲಿ ಮಗ ಮೊಮ್ಮಗಳಿಗೆ ವ್ಯತ್ಯಾಸ ಉಂಟಾ? ಅಲ್ಲಿ ವ್ಯತ್ಯಾಸ ಏನಿಲ್ಲ, ಒಂದೇ ಪುಳ್ಳಿ ಅಂತಾನೆ ಹೇಳೋದು ಎರಡಕ್ಕೂ. ಪುಳ್ಳಿಯ ಮಗಳು, ಮರಿ ಮೊಮ್ಮಗಳಿಗೆ ಕನ್ನಡದಲ್ಲಿ ಏನಂತಾರೆ? ಮರಿಮಗಳು ಅಂತ ಹೇಳ್ತಾರ. ಮರಿಮಗ ಅಂತ. ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳೋದು? ಗ್ರೇಟ್ ಗ್ರ್ಯಾಂಡ್ ಸನ್, ಗ್ರೇಟ್ ಗ್ರ್ಯಾಂಡ್ ಡಾಟರ್. ಪುಡ್ಕೆ ಅಂತ ಹೇಳ್ತಾರೆ. ಅದು ಹೆಚ್ಚಿನ ಗೊತ್ತಿಲ್ಲ, ನನ್ಗೆ ಮೊನ್ನೆ ಗೊತ್ತಾಗಿರೋದು. ಓಕೆ. ಆಮೇಲೆ ಮಲ್ಲಮ್ಮ, ಮಲ್ಲಪ್ಪೆ, ಮಲ್ಲಮ್ಮ, ಮಲ್ಲಪ್ಪೆ.
ಮಲ್ಲ ಅಮ್ಮೇರು ಅಥವಾ ನೇಲಿ ಅಮ್ಮೆ. ನೇಲಿಯ ಅಥವಾ ಮಲ್ಲ ಅಂದ್ರೆ ದೊಡ್ಡದಂತ, ಅದನ್ನು ಹಾ, ಬಗ್ಗೆ ಅಜ್ಜಿ ಅಜ್ಜಿ ಅಜ್ಜಿಯರು ಅಜ್ಜಿ. ಅಜ್ಜಿ ಅಜ್ಜಿ ಕನ್ನಡ ಆಗುತ್ತೆ, ಬಟ್ ಇವಾಗ ಯೂಸ್ ಹಾ. ಮಾಡ್ತಾರೆ. ಅದು ಅಬ್ಬ ಅಂತ ಹೇಳ್ತಾರೆ, ಅಬಾ. ಅಥವಾ ಹ್ಮ್. ಈ ಕೆಲವು ಕಡೆ ದೊಡ್ಡ ಅಂತಾನು ಕರೀತಾರೆ. Okay. ಹ್ಮ್. ದೊಡ್ಡ. ಅಣ್ಣನ ಹೆಂಡತಿ ಅತ್ಯ. ಹಾ, ಅತ್ಯೆ ಅತ್ಯೆ ಅತ್ತಿಗೆ, ಅದು ಅತ್ಯೆ. ಹ್ಮ್. ಅತ್ಯೆ. ತಮ್ಮನ ಹೆಂಡತಿ ಮೈತಂತಿ. ಹಾ, ಮೈತುದಿ. ಮೈತುದಿ. ಆಮೇಲೆ ಸೋದರ ಚಿಕ್ಕಮ್ಮ ಮಾಮೆ. ಏನಾಯ್ತು ಸರ್? ಚಿಕ್ಕಮ್ಮ. ಸೋದರ ಮಾಮೆ, ಸೋದರ ಮಾಮಿ. ಮತ್ತೊಂದು ಇದೆ ಅದಕ್ಕೆ ಮಲ್ಲಪ್ಪ. ಅದರಲ್ಲಿ ಚಿನ್ನಪ್ಪ. ಅರುವದ ಅಂತ ಹೇಳ್ತಾರೆ. ಹಳ್ಳಿಯ ಬೇರೆ, ಅರುವದ ಬೇರೆ. ಓಕೆ, ಅರುವದ ಅಂದ್ರೆ ತಂಗಿಯ ಮಗ, ಆ ರಿಲೇಷನ್. ಅರುವತ್ತಿ ಅಂತ ಹೇಳ್ತಾರೆ. ಓಕೆ, ಮರ್ಮೆ ಅಂದ್ರೆ ಮಗಳ ಗಂಡ, ಆತರ. ಡಿಫ್ರೆನ್ಸ್ ನೋಡಿ, ಇಬ್ರು ಅಳಿಯರೇ, ಆ ತರನು ಡೀಟೇಲ್ ಆಗಿ ಹೋಗ್ತಾರೆ. ಮರ್ಮೈ ಅಂದ್ರೆ ಅಳಿಯ. ಹಾ, ಅರುವತ್ತೆ ಅಂದ್ರೆ ಈಗ 10 ಮಿನಿಟ್ ಅಲ್ಲಿ ಇದು ಎಂಡ್ ಆಗ್ಬೋದು ಮೀಟಿಂಗ್. ಒನ್ಸ್ ಅಗೇನ್ ಅದೇ ಮೀಟಿಂಗ್ ಜಾಯ್ನ್ ಆಗಿ, ಆಯ್ತಾ? ಇದು ಮತ್ತೊಂದು ಐಡಿ ಒಂದು ಯೂಸ್ ಆಗ್ತದೆ ನಂದು, ಇದು ಫ್ರೀ ಐಡಿ. ಓಕೆ ಓಕೆ, ಅಷ್ಟೇನ ರಿಲೇಷನ್. ಓಕೆ, ಇಲ್ಲಿ ನೋಡಿ. ದೊಡ್ಡಪ್ಪ ದೊಡ್ಡಮ್ಮ. ಹಾ, ಮಲ್ಲಮ್ಮೆರೆ ಮಲ್ಲಪ್ಪೆ, ನೇಲಿ ಅಮ್ಮೆರೆ ನೇಲಿ ಅಪ್ಪೆ. ಇದು ಹೆಂಗೆ ಸೇವ್ ಮಾಡ್ಕೊಡೋದು? ಸಿದ್ಧಿಯಮ್ಮೇರೆ ಸಿದ್ಧಿಯಪ್ಪೆ. ಓಕೆ, ತಂದೆ ತಾಯಿ ಆಯ್ತು, ಮಗಳಾಯ್ತು, ಅಳಿ ಆಯ್ತು ಮರ್ಮಯಿ, ಮಗ ಆಯ್ತು ಸೊಸೆ ಮರ್ಮಳು. ಓಕೆ, ತಂಗಿ ಸಿಸ್ಟರ್. ಓಕೆ, ಸಿಸ್ಟರ್ ಇನ್ ಲಾ ಮೈತುದಿ. ಓಕೆ, ಅಂದ್ರೆ ಎಲ್ಲರಿಗೆ ಅತ್ತಿಗೆ ಹಾಕೊಂಡು, ಎಲ್ಲಿ ಸಂದಿದ್ರೆ ಮೈತುದಿ, ಆತರ ಆಗುತ್ತೆ. ಮೈದುನ. ಓಕೆ, ತಮ್ಮ ಯಂಗರ್ ಬ್ರದರ್ ಮೆಗ್ಗಿ. ಇಲ್ಲಿ ನೋಡಿ, ನಾದಿನಿ ಅಂತ ಬರುತ್ತೆ, ಮೈತಿದಿ ಅಂತ. ಓಕೆ, ಅಕ್ಕ, ಬಾವ, ಬಾವಾಗ ಬಾವೆ, ಬಾವೇರು. ಓಕೆ, ಅಣ್ಣೆ, ಅತ್ತಿಗೆ, ಚಿಕ್ಕಪ್ಪ. ಚಿಕ್ಕಪ್ಪಗೆ ಏನ ಹೇಳಿ, ಇಲ್ಲಿ ಅಮ್ಮೀರ್ ಅಥವಾ ಸಿದ್ಧಿ ಅಮ್ಮೀರ್ ಅಂತ. ಸಿದ್ಧಿಯಪ್ಪೆ, ಸಿದ್ಧಿ ಅಮ್ಮೀರ್, ಇದೆಲ್ಲ ಟಿಪಿಕಲ್ ವರ್ಡ್ಗಳಿಲ್ಲ. ಓಕೆ, ಅಜ್ಜಿ ಅಂಡ್ ಅಜ್ಜಿರ ಅಂಡ್ ಮುತ್ತಾತ, ಪಿಜ್ಜೆ, ಪಿಜ್ಜಿ. ಓಕೆ, ಅತ್ತೆ ಮಾವ, ಅತ್ತೆ ಮಾಮಿ, ಮೊಮ್ಮಗ ಪುಳ್ಳಿ, ಕಂಡನಿ ಬುಡಿದ್ದಿ ದಂಪತಿಗಳು. ಓಕೆ, ಮಕ್ಕಳಿಗೇನು ಜೋಕುಳು. ಸಿದ್ಧಿಯಪ್ಪ ಈ ತರ ಕಾನ್ಸೆಪ್ಟ್ ಮಾಡತ್ತೆ, ಯಾವ ತರ ಕಾನ್ಸೆಪ್ಟ್ ಇಲ್ಲ. ಓಕೆ, ಅದನ್ನ ಅಪ್ಪ ಅಮ್ಮನಿಗೆ ಸೇರಿಸುವಂತದ್ದು, ಅಥವಾ ಸಿದ್ಧಿಯಪ್ಪ ಯಾವ ತರನು ಕರೀತಾರೆ. ಓಕೆ, ದತ್ತುಗೆ ದತ್ತು ಮಗ ಅಂತ ಹೇಳ್ತಾರೆ, ಬೇರೆ ವರ್ಡ್ ಇರ್ಬೋದು. ಈಗ ಅವಳಿ ಜವಳಿಗೆ ಅಂತ ಹೇಳೋದು ಅಮರ್ ಜೋಕುಳು. ಕೋಟಿ ಅಮರ್, ಸಂಬಂಧಿಕರು, ಸಂಬಂಧದ ಕೊಳು. ಓಕೆ, ಈಗ ಮತ್ತೊಂದು ಯಾವ್ದು ಬುಕ್ ಇತ್ತು ನನ್ನ ಹತ್ರ. ಗೋಕುಲು ಗೊಬ್ಬರ ವಸ್ತು, ಮೆಟ್ಟಿಕಾಯಿ, ತರಕಾರಿ, ಸಂಬಂಧಿಕರು. ಓಕೆ,
ತಂದೆ ತಾಯಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಜ್ಜಿರು. ಇಲ್ಲಿ ಯಾವ್ದು ಉಳಿತು? ಪಳಿ ಪಲ್ದಿ ಅಕ್ಕ, ಮೆಗ್ಗಿ ತಂಗಿ, ಮಾಮಿ, ತಮ್ಮಲೆ, ಸಮ್ಮಲೆ, ಅರುವದೆ ಅರುವತ್ತೆ, ಮಗಳು ಮಗಳು, ನೀಲಿಯಮ್ಮೆ ನೀಲಿಯಪ್ಪೆ, ಬಾವಿ ಆಯ್ತು, ಮೈತನ ಆಯ್ತು, ಮೈತಿದೆ ಆಯ್ತು, ಅತ್ತಿಗೆ ಆಯ್ತು, ಕಂಡನಿ ಆಯ್ತು, ಬುಡಿದ್ದೆ ಆಯ್ತು, ಪುಲ್ಲಿ ಪುಲ್ಲಿ ಮಗಳು ಮೊಮ್ಮಗಳು. ಓಕೆ. ಪಿಲ್ಲಿ ಪಿಲ್ಲಿ ಹುಡುಕೆ. ಇಲ್ಲಿ ಪಿಲ್ಲಿ ಅಂತಾನು ಯೂಸ್ ಮಾಡ್ತದಂತೆ ಮರಿ ಮಗಳಿಗೆ, ಪಿಲ್ಲಿಗೆ. ಓಕೆ. ತಗೆ ತಂಗಡಿ, ತಗೆ ಸೋದರ ಸೋದರಿ. ಇದು ನೋಡಿ ಟಿಪಿಕಲ್ ವರ್ಡ್. ತಗೆ ಒಡ ಹುಟ್ಟಿದ ಸೋದರಿ ಅದು. ಓಕೆ. ತಗೆ ತಂಗಡಿ ಚೆನ್ನೆ ಗೊಬ್ಬರ ಬರಲಿ. ಒಂದು ಗಾದೆ ಇದೆ, ಚೆನ್ನೆ ಮನೆ ಆಡ್ತಾರಲ್ಲ, ಅಗುಳಿ ಮನೆ, ಅದು ತಗೆ ಹತ್ರ ಆಡ್ಲಿಕ್ಕಿಲ್ಲ ಅಂತ. ಓಕೆ. ಬಾಲೆ ಮಗು, ಜೇವು ಹೆಣ್ಣು ಮಗು. ಇದು ಜೇವು ಪೊಣ್ಣು ಬಾಳೆ. ನಾರ್ಮಲ್ ಆಗಿ ಶಿವಳ್ಳಿ ತುಳಿಯವರು ಜೇವು ಅಂತ ಹೆಣ್ಣಾಗಿ ಕರೆಯುವಂತದ್ದು. ಶಿವಳ್ಳಿ ತುಳಿ ಜಾಸ್ತಿ ಜೇವು ಅಂತ ಯೂಸ್ ಆಗ್ತಾರೆ, ಬಟ್ ನಾರ್ಮಲ್ ತುಳಲ್ಲಿ ಜೇವು ಅಂತ ಯೂಸ್ ಆಗಲ್ಲ, ಪೊಣ್ಣು ಅಂತ ಯೂಸ್. ಓಕೆ. ಬಿನ್ನಿ, ಬಿನ್ನಿ ಅಂದ್ರೆ ಏನು? ನೆಂಟ್ರು, ಬಿನ್ನಿ ಅತಿಥಿಗಳು. ಮಲ್ಲ ಬಿನ್ನಿ, ಬಿನ್ನಿ ಅಂತ ಈಗ ಸ್ಟೇಜ್ ಅಲ್ಲಿ ಎಲ್ಲ ಹೇಳ್ಬಿಡ್ತಾರಲ್ಲ, ಅದು ಬಿನ್ನಿ ಅಂದ್ರೆ ನೆಂಟ ಅಂತ. ಮತ್ತೊಂದು ನೋಡಿ, ಪದ್ವೇರ್ ಅಂತ, ಬೀಗರು. ಆ ಕಡೆ ಯಾವುದು ಒಪೋನೆಂಟ್ ಸೈಡ್ ನೆಂಟ್ರು. ಓಕೆ. ನರಮಾಣಿ ಮನುಷ್ಯ, ನರಮಾಣಿ. ಮಾಣಿ ಹುಡುಗ. ಓಕೆ. ಇದು ಕೂಡ ಶಿವಳ್ಳಿ ತುಳ್ಳಲ್ಲಿ ಹಂಗೆ ಮಾಣಿ ಜೇವು ಅಂತ ಯೂಸ್ ಮಾಡ್ತಾರೆ. ಆನು ಪೊಣ್ಣು. ಓಕೆ. ಪೊಣ್ಣು ಪೊಂಜೋವು. ಪೊಣ್ಣು ಪೊಣ್ಣು ಮತ್ತೆ ಪೊಂಜೋಗೆ ಏನ್ ಡಿಫ್ರೆನ್ಸ್? ಪೊಣ್ಣು ಅಂದ್ರೆ ಹುಡುಗಿ. ಓಕೆ. ಪೊಂಜು ಅಂದ್ರೆ ಹೆಂಗಸು. ಆಂಜು ಆಣು ಆಂಜೋ. ಓಕೆ. ಗುಡ್. ಈ ತರ ನೀವು ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡಿದಾಗ ನಿಮಗೆ ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ. ಇಲ್ಲಾಂದ್ರೆ ಎಲ್ಲೋ ಸ್ಟಕ್ ಆಗುತ್ತೆ. ಗುಡ್. ಅಲ್ಲಿಂದ ಅಷ್ಟು ವೊಕ್ಯಾಬ್ಯುಲರಿ ಲಿಸ್ಟ್ ಇದೆ, ಬುಕ್ ನಾನು ನಿಮ್ಗೆ ಲಿಂಕ್ ಕಳಿಸಿದ್ದೇನೆ. ಓಕೆ. ಯು ಕ್ಯಾನ್ ಬೈ ಇಟ್, ಯು ಕ್ಯಾನ್ ಸಬ್ಸ್ಕ್ರೈಬ್, ಆ ತರ. ಓಕೆ. ಈಗ ನಂಬರ್ಸ್ ಎಷ್ಟು ಬಂತು ನಿಮ್ಗೆ ಸುರೇಶ್ ಅವರಿಗೆ? ಈಗ ಇದ್ರ ಬರುತ್ತೆ. ಓಕೆ. ಈಗ ಸಾವಿರ பஞ்சு ரெண்டு மூஜி நாலு ஐந்து ஆறு ஏழு எண்மா ஒருமா பத்தொஞ்சு பத்தொஞ்சு பன்னிரெண்டு பதிமூணு பதினாலு பதினைந்து பத்தாறு பதினாறு பதினேழு பதினெண்மா பதினோருமா இருவா. ಈಗ 10 20 30 ಆತರ ಹೇಳಿ. 10 20 30 40 50 ಅಜಪ ಎಳ್ಪ ಎಣ್ಮ ಎನ್ಪ ಎಣ್ಪ ಎಣ್ಪ 90 ಸ್ವಲ್ಪ ನೂಜು ನೂದು ನೂರು ನೂದು ನೂದು. ಓಕೆ. ಓಕೆ. 200 300 ಸುರೇಶ್ ಅವರು ಹೇಳಿ. 100 200 300 400 500 600 700 800 900 1000. ಓಕೆ. ಅಲ್ಲಿ 200 ಅಂತ ಹೇಳಿ. ಓಕೆ. 200 ಇರುವ ಇರುವ ಅಂದ್ರೆ 20 200. ಓಕೆ. ರಡ್ಡು ನೂದು ಅಂತಾನೆ ಹೇಳ್ತಾರೆ, ಅದು 200. ಅದು ಕನ್ನಡದಲ್ಲಿ ಬಿಡಿ ಬಿಡಿಯಾಗಿ ಹೇಳ್ತಾ ಇಲ್ಲ, 200
200, ಹ್ಮ್. 300. ಅದು ಸ್ವಲ್ಪ ಪಾಸ್ ಆಗುದು 300, 400 ಆ ತರ ಆಗುತ್ತೆ. ಹ್ಮ್ ಓಕೆ. ನಂಬರ್ಸ್ ಗುಡ್. ಆಮೇಲೆ ಏನಿದೆ? ಈಗ ಆರ್ಡರ್, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಅದು ಹೇಳಿ. ಒಂಜನೆ, ರೆಡ್ಡನೆ, ಹಾ, ಮೂಜನೆ, ಹ್ಮ್, ನಾಲನೆ, ಐದನೆ, ಆಜನೆ, ಏಳನೆ, ಎನ್ಮನೆ, ಒರಂಬನೆ, ಹತ್ತನೆ. ಹ್ಮ್. ಅದಕ್ಕೆ ಅಸೋಸಿಯೇಟೆಡ್ ಇರುವಂತದ್ದು. ಓಕೆ. ಈಗ ಮೊದಲು, ಕೊನೆ, ಸುರತ, ಎಂಡ್, ಕೊಡು. ಮಿಡ್ಲ್, ಅದು ಹೇಳ್ಬೋದಾ? ಸುರತ, ಕುಡಿಟ್, ನಡುಟ್. ಸುರುತ. ಸುರು ಅಂದ್ರೆ ಪ್ರಾರಂಭ, ಸುರುತ್ ಅಂದ್ರೆ ಪ್ರಾರಂಭದ್ದು. ಮೊದಲನೇದು. ಹಾ. ಸುರು, ಕುಡಿಟ್, ನಡುಟ್, ಮಧ್ಯ. ಹ್ಮ್. ಸುರು ಅಂದ್ರೆ ಪ್ರಾರಂಭದ್ದು, ಸ್ಟಾರ್ಟಿಂಗ್ ಒನ್. ಓಕೆ. ಕೊಡಿ ಅಂದ್ರೆ ತುದಿ. ಕೊನೆ. ಈಗ ಈ ತರ ಕೋಲಿದ್ರೆ ಇದು ಕೊಡಿ, ಇದು ಕಡೆ, ಇದು ಚೆಂಡೆ. ಮಧ್ಯಂಟ. ಇದು ನಡು. ನಡು ನಡು. ಇದು ಚೆಂಡೆ ಕೋಲು. ಓಕೆ. ಇಫ್ ಯು ವಾಂಟ್ ಲರ್ನ್ ಐ ಕ್ಯಾನ್ ಸುರು, ನಡು, ಕೊರು.